ದೇಶದ ಒಂದು ಪಕ್ಷದ ಮುಖಂಡರು ಹಾಗೂ ಅವರ ತಂಡ ಸಾವರ್ಕರ್ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರವನ್ನ ಇಂದಿಗೂ ಮಾಡುತ್ತಿದೆ ಎಂದು ವೀರ ಸಾವರ್ಕರ್ ಅವರ ಮೊಮ್ಮಗ ಸದ್ಯಾಗಿ ಸಾವರ್ಕರ್ ಕಳವಳ ವ್ಯಕ್ತಪಡಿಸಿದರು. ಉಡುಪಿಯ ಕುರ್ಮಾ ಬಳಗದಿಂದ ಪುರಭವನದಲ್ಲಿ ಹಮ್ಮಿಕೊಂಡಿದ್ದ ಸಾವರ್ಕರ್ ಸಾಹಿತ್ಯ ಸಂಭ್ರಮ ಜಯೋಸ್ತುತಿ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. 2 ದಶಕಗಳಿಂದ ಸಾವರ್ಕರ್ ವಿರುದ್ಧ ಸುಳ್ಳು ಆರೋಪಗಳನ್ನೇ ಮಾಡಲಾಗುತ್ತಿದೆ. ಅವರು ಸ್ವಾತಂತ್ರ್ಯಕ್ಕಾಗಿ ಜೈಲಿನಲ್ಲಿದ್ದು ಏನು ಮಾಡಿದ್ದಾರೆ? ಬಿಡುಗಡೆಗಾಗಿ ಕ್ಷಮಾಪಣೆ ಪತ್ರವನ್ನ ಬ್ರಿಟಿಷರಿಗೆ ನೀಡಿದ್ದಾರೆ. ಗಾಂಧೀಜಿ ಹತ್ಯೆಯಲ್ಲೂ ಪಾತ್ರವಿದೆ ಇತ್ಯಾದಿಯಾಗಿ ಅನೇಕ ಆರೋಪಗಳನ್ನ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು. ಇನ್ನು ಅಸ್ಪೃಶ್ಯತೆ ನಿವಾರಣೆಗಾಗಿ ಸಾವರ್ಕರ್ ಅನೇಕ ಹೋರಾಟವನ್ನ ಮಾಡಿದ್ದಾರೆ. ಕೆಲವು ಸಮುದಾಯಕ್ಕೆ ಧಾರ್ಮಿಕ ಕ್ಷೇತ್ರದ ಒಳಗೆ ಪ್ರವೇಶ ನೀಡದೇ ಇರುವುದನ್ನು ಕಟುವಾಗಿ ಖಂಡಿಸಿ ಆ ಸಮುದಾಯವನ್ನ ಸಾಮೂಹಿಕವಾಗಿ ದೇವಸ್ಥಾನದ ಒಳಗೆ ಕರೆದುಕೊಂಡು ಹೋಗಿದ್ದಾರೆ. ಅವರಿದ್ದ ಪರಿಸರದಲ್ಲಿ 400 ದೇವಸ್ಥಾನದಲ್ಲಿ ಈ ರೀತಿಯ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ದಾರೆ ಎಂದು ವೀರ ಸಾವರ್ಕರ್ ಅವರ ಮೊಮ್ಮಗ ಸದ್ಯಾಗಿ ಸಾವರ್ಕರ್ ಹೇಳಿದರು. सशस्त्र क्रांति की शपथ ली थी, आर्म्ड रेवोल्यूशन। भगूर जिले में स्थापन हुई मित्र मेला नाम की संस्था आगे चलकर अभिनव भारत हो गई। सावरकर जी ब्रिटेन में गए और वहां जो भी युवक भारत से पढ़ने के लिए आते थे उन्हें स्वातंत्र्य प्राप्ति की दीक्षा देते थे। अभी हमने सुना मदनलाल धिंगरा बलिदान के लिए सिद्ध हो गए। नासिक में कर्वे कान्हेरे देशपांडे इन्होंने बलिदान दिया और स्वातंत्र्य संग्राम में स्वयं की आहुति तो दे दी, आने वाली पीढ़ी की निर्माण की। सावरकर जी के प्रयास से भारत में क्रांतिकारियों के हाथों में पिस्तौल और बॉम्ब बनाने के मैन्युअल्स पहुंचने लगे। ಇನ್ನು ಭಾರತ ಮಾತೆ ಸ್ವಾಮಿ ವಿವೇಕಾನಂದ ಹಾಗೂ ಸಾವರ್ಕರ್ ಭಾವಚಿತ್ರಕ್ಕೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಮೊದಲಾದ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಬಿಜೆಪಿ ವಿಭಾಗದ ಪ್ರಭಾರಿ ಉದಯಕುಮಾರ್ ಶೆಟ್ಟಿ, ಧರ್ಮ ಡಿಸ್ಚಾಚ್ನ ಲೇಖಕ ಸಂದೀಪ್ ಬಾಲಕೃಷ್ಣನ್, ಕುರ್ಮಾ ಬಳಗದ ಸಂಚಾಲಕ ಶ್ರೀಕಾಂತ್ ಶೆಟ್ಟಿ, ಲೇಖಕ ಪ್ರಕಾಶ್ ಮಲ್ಪೆ, ಶಾಸಕ ಲಾಲಾಜಿಆರ್ ಮೆಂಟನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಮಾಲಿನಿ ಕೇಶವ್ ಪ್ರಸಾದ್, ಕಿಶೋರ್ ಪೆರ್ಲಾ, ಯಶವಂತ್ ಅವರ ತಂಡದಿಂದ ಸಾವರ್ಕರ್ ರಚಿತ ಗೀತ ಗಾಯನ ಹಾಗೂ ಕಲಾವಿದೆ ಮಂಜರಿ ಚಂದ್ರ ಅವರ ತಂಡದಿಂದ ನೃತ್ಯ ಪ್ರದರ್ಶನಗೊಂಡಿತು. ಮಹೇಶ್ ಮಲ್ಪೆ ಅವರು ರುಬಿಕ್ ಕ್ಯೂಬ್ ಮೂಲಕ ಸಾವರ್ಕರ್ ಚಿತ್ರ ಹಾಗೂ ಕಲಾವಿದ ರಾಘವೇಂದ್ರ ಆಮೀನ್ ರೇಖಾ ಚಿತ್ರದಲ್ಲಿ ಸಾವರ್ಕರ್ ಚಿತ್ರ ಬಿಡಿಸಿ ಗಮನವನ್ನ ಸೆಳೆದರು. ಜಯಂತ್ ಐತಾಳ್, ವಿ4 ನ್ಯೂಸ್, ಉಡುಪಿ.